ಕಣ್ಣು ಕಾಣಿಸುವುದಿಲ್ವಾ ನಿನಗೆ? ಅಪಶಕುನದ ಮಾರಿ ಬಾಯಿ ಬಿಡ್ತಾ ಇದ್ದಿ, ಹೆಬ್ಬಾವು ಬಾಯಿ ಬಿಟ್ಟ ಹಾಗೆ. ಯಾರು ನೀನು? ಯಾರು ನೀನು? ಇದೇನು ಅವು ಕಣಕ್ ಸೌದೆ ಕರ್ಕೊಂಬಿಡ ಕನಕತಿ ಸೌತೆ ಅಂತ ಹೇಳಿದಲ್ವಾ? ಸೌದೆ ಸೌದೆ ಕಟ್ಟಿಗೆ ಇಟ್ಟಿಗೆ ಕಡಪ ಅಲ್ಲ ಕಣಕ್ಕೆ ಅವು ಕಟ್ಟಿಗೆ ಅಂತ ಹೇಳಿದ್ದು ಕಾಷ್ಠ ಅಂದು ಕಡೆಕಲ ಕಾಟಗುಂದು ಬೋಡಾಯಿ ನಾವು ಪೂರ್ಣ ಕಾವಡು ಒಂದು ಕೋಲು ಕಾತಿ ಸೌದೆ ಎಲ್ಲಿಂದ ತಂದೆ? ಅವು ಕಾಡಿಡ್ದು ಎಲ್ಲಿಗೆ ಕೊಂಡು ಹೋಗುತ್ತಾ ಇದ್ದಿ? ಊರುಗ. ಯಾಕೆ? ಮಾರಿಯಾರೆ ಮಾರು. ಸೌದೆಯನ್ನು ಮಾರಿ ಜೀವಿಸುವವ, ದುಡಿದು ತಿನ್ನುವವ. ದುಡಿದು ತಿನ್ನುವವರಲ್ಲಿ ನಮಗೆ ಅಭಿಮಾನವಿದೆ, ಸಂತೋಷ. ಯಾರಾದರೂ ಪಡ್ಕೊಳ್ತಾರಾ? ಭಯಂಕರ ಗಿರಾಕಿ ಗಿರಾಕಿ ಉಂಟಾ? ಗಿರಾಕಿ. ಯಾಕೆ ಯಾಕೆ? ಗಂಜಿ ಬೈಪಾರ ನಿಲ್ಲಿಸ. ಇದರಲ್ಲಿ ಗಂಜಿ ಬೇಯಿಸಲಿಕ್ಕೆ ಆಗ್ತದೆ? ಗಂಜಿ ಬೈಪಾರ ಒರಿಂದ ಬೆಚ್ಚ ನೀರು ಕಾಯ್ಪಾರ ಬುಕ್ಕಲ್ಲ ಒರಿಂದ ಎಲ್ಲ ನೀರೇನು ಕೊಡೋದು ಗೊತ್ತಾ ಇರಲ್ಲ. ಮಾತನಾಡಿದ್ರೆ ಜಾಗ್ರತೆ. ನನ್ನನ್ನು ಇಂಥ ಕಟ್ಟಿಗೆಯಲ್ಲಿ ಹೊತ್ತಿಸುವುದಿಲ್ವೋ? ನನ್ನನ್ನು ಗಂಧದ ಕಟ್ಟಿಗೆಯಲ್ಲಿ ಹೊತ್ತಿಸ್ತಾರೆ. ವಾಸನೆ ಪ್ರತಿಯೋರ್ವರು ವಾಸನೆ. ಉಳ್ಳವನಾಗಲಿ ಇಲ್ಲದವರಾಗಲಿ, ವಿದ್ಯಾವಂತರಾಗಲಿ ನಿರಕ್ಷರ ಕುಕ್ಷಿಗಳಾಗಲಿ, ಮೇಲ್ಜಾತಿಯವನಾಗಲಿ ಕೀಳು ಜಾತಿಯವನಾಗಲಿ, ಪ್ರತಿಯೋರ್ವರ ಹೆಣವನ್ನು ಸುಡುವಾಗಲು ಬರುವ ವಾಸನೆ ಒಂದೇ. ಹಾಗೆಂದು ನನ್ನನ್ನು ಗಂಧದ ಕಟ್ಟಿಗೆಯಲ್ಲಿ ಯಾಕೆ ಸುಡುವುದು? ನಾವು ಜೀವನದಲ್ಲಿ ಎಷ್ಟೋ ಮಂದಿಗಳಿಗೆ ಪರಿಮಳವನ್ನು ಕೊಟ್ಟವರು, ಸತ್ತ ಮೇಲೂ 4 ಮಂದಿಗಳಿಗೆ ಪರಿಮಳ ಬರಲಿ ಎನ್ನುವ ಕಾರಣದಿಂದ ಗಂಧದ ಕಟ್ಟಿಗೆಯಲ್ಲಿ ಸುಡುವುದು. ಮತ್ತೆ ಕೆಲವು ರಾಜಕೀಯದಕ್ಲೆಗೆ ಬುಕ್ಕ ಕೆಲವು ಮಲ್ಲ ಮಲ್ಲಕ್ಲೆ ಮತ್ತೆ ದಯ ಗಂಧದ ಕನಕ ಬಾಡ್ನು. ಯಾಕೆ ಜೋಡ್ಪುನಾಗ ಊರಿಡಿಕ್ಕನಾದಪ್ಪಿ ಮಗೆ ಸೈತಿ ಬುಕ್ಕಲ್ನ ಪರಿಮಳ ಹರಡಿದ್ರೆ ಅರ್ಥುಂಡು ಗಂಧದ ಕನಕ ಬಾಡ್ದು ಉಡುಪು. ನಾವು ಅಂತ ರಾಜಕಾರಣಿಗಳಲ್ಲ, ನಾವು ಭ್ರಷ್ಟ ರಾಜಕಾರಣಿಗಳಲ್ಲ, ಶಿಷ್ಟ ರಾಜಕಾರಣಿಗಳು. ನಮ್ಮ ರಾಜಕೀಯ ಹೇಗೆ? ಜನರಿಂದ ಜನರಿಗೋಸ್ಕರ ಜನರಿಗಾಗಿ. ಪಗಾಂಡ ಎಡ್ಡೆ ಪೀರ್ನ ರಾಜಕೀಯ ಅಂಚನೆ ನನ್ನೆಲ್ಲ ನಡತ್ತುವಪ್ಪನೆ ಎಡ್ಡೆ ರಾಜಕೀಯ ಮಲ್ತದೆ. ಈರೆ ಕೊಂಚ ಗಾಡಿ ದೆಪ್ಪೇರಲ್ಲ ಎತ್ತೀಜಿ ಒಂತೆ ಕಲ್ಲು ಬೊಯ್ಯ ಜಲ್ಲಿ ಮಾತ ತಿನ್ನೋಡು ಬೇರೆ ಒಂಜಿ 4 ಗಾಡಿ ಮಾತ ದೆಪ್ಪೇರ ರಾಜಕೀಯ ಬಂದಂಚ ದುಡ್ಡು ಮಾಡ್ಬೋದು ಪೊಕ್ಕಡೆ ಅಂತ ರಾಜಕಾರಣಿ ನಾವಲ್ಲ. ಈಗ ಇದನ್ನು ಪಡ್ಕೊಳ್ತಾರೆ, ಹಾಗೆ ಇದಕ್ಕೆಲ್ಲ ಆಗ್ತದೆ. ಯಾರಿಗಾಗಿ ನೀನು ಇಷ್ಟು ಕಷ್ಟ ಪಡ್ತಾ ಇದ್ದಿ? ಏರೆಗಂದು ಬಂದ್ಬಿಡಣ್ಣ ಎಂಕಲ ಒಂಜಿ ತುಂಡು ಬುಡೇತಿಲ್ಲ ಒರಿ ಮಗೆಲ್ಲ ಉಳ್ಳೇರು ಬೇರೆ. ಅದೇನು ತುಂಡು? ನಿನಗೆ ಇಡೀ ಹೆಂಡತಿ ಸಿಗಲಿಲ್ವೋ? ಅವಳಿಗೆ ಕೈ ಇಲ್ವಾ ಕಾಲಿಲ್ವಾ? ಕೈ ಕಾರಿಜಂದೆ ತುಂಡು ದಕ್ಕೆ ಮತ್ತೆ ಇತ್ತೆ ತುಂಡು ಬುಡೇತಿ ಬಂಡ ಎಂಕಲ ಎಲ್ಲಿಯ ಜುವದಕ್ಲತೆ ಬೆಂದು ತಿನ್ಪುನಕ್ಲ ಸಪೂರದ ಲಾಚರಾಯಿನ ಸೀಕದ ಪೊಣ್ಣು ನಾವು ತುಂಡು ಬುಡೇತಿ ನಿಖಲ ಮತ ಮಲ್ಲ ಜುವದ ಒಂಜರೆ ಮನು ಬಂಗಾರ ಬಾಡೊಂದು ಒಂಜಿ ಎಡ್ಡೆ ಜರಿತ ಸೀರೆ ತುತ್ತೊಂದು ಬೊಕೊಂಜಿ ಬಿಮ್ಮ ಗೊಂಜಿ ಈತ ಕೆಂಪು ತೊಡೆತ್ತಿದಿ ಗಾಡಿದ ಎದುರು ನಿಂಚ ಕಣ್ಣು ಬೆಣ್ಣದ ಕಪ್ಪು ಕನ್ನಡಿದಿ ಒಂದು ಕುಳ್ಳಿರತಿ ಅವು ಇಡಿ ಬಿಡೇತಿ ಅಂಚ. ನಿನಗೊಂದು ಕೀಳರಿಮೆ ಉಂಟು, ಪಾಪದವ ಎನ್ನುವ ಹಾಗೆ. ಅದರ ಅಗತ್ಯ ಇಲ್ಲ. ಚೆನ್ನಾಗಿ ದುಡಿ, ರಾತ್ರಿ ಹಗಲು ದುಡಿ, ಯಾವುದೇ ದುರಾಭ್ಯಾಸವನ್ನು ಅಂಟಿಸಿಕೊಳ್ಳಬೇಡ. ಸ್ವಲ್ಪ ಸಂಪಾದನೆ ಮಾಡು. ಸಂಪಾದನೆ ಮಾಡಿದಾಕ್ಷಣ ತುಂಡಾಗಿರುವಂತಹ ನಿನ್ನ ಹೆಂಡತಿ ತನ್ನಿಂದ ತಾನೇ ಇಡೀ ಆಗ್ತಾಳೆ. ಏನು ಆಗ್ಲಿ ಸರಿ. ಮಗ ಮಗೆ ಎಷ್ಟು ಜನ ಇದ್ದಾರೆ ಮಕ್ಕಳು? ಏನವನ ಹೆಸರು? ಎನ್ನ ಮಗೆ ಈರೆ. ಅವನ ಹೆಸರೇನು? ಕಾಡ್ದು ಬಿಸಾಡಿಯನೀಗ. ಈರೆ ಮಗನ ಹೆಸರೇನು? ಎನ್ನ ಮಗನ ಪುದಾರ್ ಈರೆ. ಏನೋ ಅದು ಅರ್ಥ ಆಗ್ಲಿಲ್ಲಲ್ಲ. ಈರಪ್ಪನ್ ಪುದಾರ್ ಅದನ್ನು ಐಬುಕಾವು ಎನ್ನ ಕಣಕದ ಬೇರೆ ಮಲ್ಪುನತ ಎನ್ನ ಮಗೆ ನನ್ನ ಕಣಕದ ಬೇರೆ ಒಂದು ಪಿದಾಡ್ದಿ ನನ್ನ ಗಂಧ ಕಲ್ವೆ ಈರಪ್ಪೆಂದೇರ್ಲ ಉಳೈ ಕುಳ್ಳ ಬಲ್ಯತೆ ಐಕ ಅಂಚ ಅಪ್ಪ ಅಂದೆತ್ತೀನಿ ಅಂಚ ಎನ್ನ ಮಗೆ ಈರೆ. ಕೈ ತೋರಿಸಿದ್ರೆ ಜಾಗ್ರತೆ. ಅಲ್ಪಳ್ಳಿ ಇಲ್ಲುಳ್ಳಿ ವೀರ ಎನ್ನುವ ಹಾಗೆ ಹೆಸರು. ವೀರಪ್ಪನನ್ನು ವೀರ ಅಂತ ನೀನು ಕರೆಯೋದು. ಈರೆ ಮಾಲ್ತೀನಿ. ನಿನ್ನ ಮಗ ಏನು ಮಾಡ್ತಾ ಇದ್ದಾನೆ? ವಿದ್ಯಾಭ್ಯಾಸ ಕೊಡಿಸಿದ್ಯಾ? ವಿದ್ಯಾಭ್ಯಾಸ ಕರ್ಮ ಬೇರೆ. ಶಾಲೆ ಗಡಪುಂಡ ಬೀಜದ ಬಾಡಿ ಕುಳ್ಳಿಯಾರು ಶುರು ಮಾಲ್ತಿ 4 ಏರಿಸಬೇಕಿತ್ತು. ಏರಿಸವನೆ ಇಲ್ಲಾರ್ದು ಶಾಲೆ ಮುಟ್ಟ 9 ಬೈಯಡ್ ಬಣ್ಣ ಗುರುಕುಲ ಮಂಡ್ಯದ ಅರ್ಥ ಬೈದಿ ಜೋರಿದ್ದಾನೆ ಅಲ್ವಾ? ಎಣ್ಣೆಲೆಕ್ಕನೆ ಪೆದಂಬೆ. ನೀನು ಅಂತವ ಅಂತ ನೀನು ಸಾಧನೆ ಮಾಡುವುದಲ್ಲ. ನಾನು ಮೂಲ ಆಗಿ ನೋಡ್ತೀನಿ ಅದು ಗುರುಕುಲ ಏನು ಆಮೇಲೆ ಏನು ಮಾಡಿದವನು? ಇತ್ತೆ ಶಾಲೆ ಬಿಡ್ಪದ ಇಲ್ಲ ಅಲ್ಕೊಳ್ಳುದೆ. ಮನೆಯಲ್ಲೇ ಇದ್ದಾನೆ. ಮನೆಯಲ್ಲಿ ಏನು ಮಾಡ್ತಾನೆ? ಇಲ್ಲ ಮಲ್ಪನೆ ಕರ್ಮ ಇಲ್ಲ ಬದನೆ ಅಲ್ಪನೆ. ಬದನೆ ಕೃಷಿ ಮಾಡಬೇಕು ಯಾವಾಗಲೂ. ಬದನೆ ಕೃಷಿ ಆದ್ರೆ ಒಳ್ಳೆಯದು. ಇದು ಗುಳ್ಳ ಬದನೆಯ ಉದ್ದದ ಬದನೆ? ಉದ್ದದಲತ್ತಿ ಮತ್ತೆ ದೇಬೇರ್ನೆದುರಿಗೆ ತಾಳ ಬಟ್ಟೊಂದು
ಅದು ಬದನೆ ಅಲ್ವೇನೋ? ಭಜನೆ 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 ಬೇರೆ ಬದನೆ ಬೇರೆ. ಭಜನೆ ಮಲ್ಪುನು ಏನು ಭಜನೆ? ಆಗ ದೇವೇರ್ಲ ಗಾಡಿ ಪೂಜೆ ಬೇರೆ ಅಂದ್ರೆ ವಾರ ಕೊಂಜಿ ದೇವೇರು ವಾರಕ್ಕೊಂದು ದೇವರು ಇತ್ತೆ ಮುಗಿದು ಕಡೆ ಹನುಮಂತ ದೇವರನ್ನ ಭಜನೆ ಮಲ್ತೊಂದು ಹನುಮಂತ ದೇವರು ಹನುಮಂತೆ ಬೀಲತ್ತಿನಾರು ಏಯ್ ಹನುಮಂತ ದೇವರು ಮಾರುತಿ ದೇವರು ಅವರ ಭಜನೆಯನ್ನು ಮಾಡ್ತಾ ಇದ್ದಾನ. ಅದು ಒಳ್ಳೆಯದೇ ಆಯ್ತು. ಏನು ಭಜನೆ ಮಾಡ್ತಾನೆ? ಭಜನೆ ಎಡ್ಡೆ ಬನ್ಪೇನು ಗುಡ್ಡೆ ಎಡ್ದು ಮತ್ತೆ ಬೇಗ ಬತ್ತನ ಕುಲೊಂದು ಮೇನ ಬಾಯಿಗೆ ತೂಗುನಿ ಬಾಯಿ ನೋಡಿದ್ರೆ ಭಜನೆ ಅರ್ಥ ಆಗ್ತದೆ. ಕೇಂಡ ಅಂದಾಜ ಪೂಜೆ ಕಿವಿಯಲ್ಲಿ ಕೇಳಬೇಕಲ್ಲ. ಬಾಯಿ ಪಂದುನ ತುನಗ ಚೂರು ಗೊತ್ತಾಪುಂಡಾತಿ ಅಲುಗಾಡಿದ್ದು ನೋಡುವಾಗ ಅರ್ಥ ಆಗ್ತದೆ. ಭಜನೆ ಈರೆಗೆ ಕೇನೋಡ್ ಆಪುಂಡ ಹೇಳು ಹೇಳು ಭಜನೆ ಪನ್ನೋಡ ಹೇಳು. ಇದ್ರ ತಾಳ ಉಂಡ ಇಲ್ಲ ಇದ್ದವರಲ್ಲಿ ತಕ್ಕೋ ತಾಳ ಉಂಡ ಬೇರೆ ಬೇಡ ನಾಳೆಗೆ ಬೇಕು ನಮಗೆ. ನಾವು ಪಾತ್ರನ ಕೇನು ಜೊತೆ ಬೊಟ್ಟು ನಾಂತ ಕೇನಾಡು ಎಟ್ಟೆ ಸೊರೊಂಡತಿ ಭಜನೆ ಬನ್ನಡ ಹೇಳು ಹೇಳು. ಎಲ್ಲಿರುವೆ ತಂದೆ ಬಾರೋ ಅದೇನ ಹಾಲಾಪನೆ ಹಾಲಾಪನೆ ಹಾಳಾಪನೆ ಅಲ್ಲ ಆಲಾಪನೆ. ಅಯ್ಯೋ ಹಾಲಾಪನೆ ನೀನು ಹೇಳುವಾಗ ಅದು ಹಾಳಾಪನೆ ಆಗ್ತದೆ. ಆಲಾಪನೆ. ಎಲ್ಲಿರುವೆ ತಂದೆ ಬಾರೋ ಮಾರುತಿ ಎಲ್ಲಿರುವೆ ತಂದೆ ಬಾರೋ ಎಲ್ಲಿರುವೆ ತಂದೆ ಬಾರೋ ಮಾರುತಿ ಎಲ್ಲಿರುವೆ ತಂದೆ ಬಾರೋ ಅಂಚಿ ಇಂಚಿ ತೂಪುತಿ ಕಾಡಿದಲೈ ಪಾಪುತಿ ಗಂಜಿ ಕಟ್ಟ ಕಣಕ ಕಣತ ಮಾರುತಿ ಮಾರುತಿ ಎಲ್ಲಿರುವೆ ತಂದೆ ಬಾರೋ ಮಾರುತಿ ಹೌದೇನು? ಯಾವ ದೇವರ ಭಜನೆ? ಹನುಮಂತ ದೇವರು. ಹನುಮಂತ ದೇವರ ಭಜನೆ ಅಂತ ನೀನು ಭಾವಿಸಿದ್ದು. ಅಂದಿ ಆದರೆ ಅವ ಹನುಮಂತ ದೇವರ ಭಜನೆ ಮಾಡುವುದಲ್ಲ. ಅವ ತಂದೆಯಾದಂತ ನಿನ್ನನ್ನು ಮಂಗ ಮಾಡಿದ್ದು. ಅಮ್ಮೆ ಮಗನು ನಿಷ್ಠಾಲ್ಪ ಬರಂಚೇರ್ ಆ ಸತ್ಯ ಹಾಗುಂಟು. ಅವ ಹಾಡಿದ ಹಾಡಿನಲ್ಲಿ ಆ ಭಾವ ಉಂಟು. ತಂದೆಯಾದಂತ ನಿನ್ನನ್ನು ಮಂಗ ಮಾಡಿದ್ದು. ಅವ ಹಾಡಿದ್ದಾನಲ್ಲ, ಎಲ್ಲಿರುವೆ ತಂದೆ ಬಾರೋ ಓ ಮಾರುತಿ ಎಲ್ಲಿರುವೆ ತಂದೆ ಬಾರೋ, ಅಂಚಿ ಇಂಚಿ ತೂಪುತಿ ಕಣಕದ ಕಟ್ಟ ಮಾರುತಿ ಎಲ್ಲಿರುವೆ ತಂದೆ ಬಾರೋ, ಓ ಮಂಗನೇ ಎಲ್ಲಿರುವೆ ತಂದೆ ಬಾರೋ. ನಿನ್ನ ಮಗ ನಿನ್ನನ್ನು ಆ ಹಾಡಿನ ಮೂಲಕ ಮಂಗ ಮಾಡಿದ. ಓ ಮಗ್ಗ ಯಾರ ಮಗಕ್ಕೆ ವೈಕಲ ಇಲ್ಲಡಾರನ್ ಬೇವನಿಕ್ ನಿನ್ನ ಮಾರಲು ಮಾತಾ ಬಿರಿಪೆ ಬರ್ಪೆ ಐಕಲ. ಯೋಚನೆ ಮಾಡು. ಈಗಿನ ಕಾಲದ ಮಕ್ಕಳನ್ನು ನಂಬುವುದಕ್ಕಾಗುವುದಿಲ್ಲ. ತಂದೆಯನ್ನೇ ಮಂಗ ಮಾಡ್ತಾರೆ. ಸರಿಯಾಗಿ ಶಿಕ್ಷೆ ಕೊಡು ಅವನಿಗೆ, ಸರಿದಾರಿಗೆ ತಾ. ಹೌದೇನೋ? ನಿನ್ನ ಸಂಸಾರ ಹೇಗುಂಟು? ಎಂಚಿನ ಸಂಸಾರ ಬೇರೆ ಏತ್ ಬೆಂದಿಲ್ಲ ಜನ್ನ ಬಾರಿ ಬೇಜಾರಾಪನು. ಯಾಕೆ? ಸತ್ಯ ಯಾನ್ ಎರ್ಡಾಳ ಪನ್ಪುಜಿ ಪಂಡನ ಮಾತ ತೆಲಿಪೇರು ನಮ್ಮೇನ ನಮ್ಮ ದಯ ಊರಿಡ್ಕನಾದವನು. ಏನು ವಿಷಯ? ದಾಲ ಸಂಪಾದನೆ ಏತಲ ಯಾವ್ಜಿ ಬೇರೆ. ಯಾಕೆ? ಹೊರ ಉಣ್ಣಿಯರ್ಲ ಪೂಜಿ ಗೊತ್ತುಂಡಿ. ಹೌದು. ಕರಿನ ಹೊರಡು ಒಂಜು ವಾರ ಉಂಟುಜ ರಾತ್ರಿ ಗೊತ್ತುಂಡಿ. ಏನು ಹಾಗಾಗುದಕ್ಕೆ ಕಾರಣ? ಆ ರೀತಿ. ಹೌದಾ? ಬೊಕ್ಕ ಒಣಸುದ್ದಿ ಒಂಜು ವಾರ ಕಡೆ ಕೊಂಜಿ ಇರುವೆರುವ ದೋಸೆ ತಿಂದು ಜೆತ್ತನೆ ರಾತ್ರಿ ಬುಕ್ಕ ದಾದ ಸಾಯ್ತು. ಅಕ್ಕಿ ಇರ್ಲಿಲ್ಲ, ದೋಸೆ ತಿಂದು ಮಲಗಿದ್ದೀವಿ. ದೋಸೆ ಯಾವುದರಲ್ಲಿ ಮಾಡಿದ್ದ? ಅವು ಬಳಂತ್ಯಾರಿಟಿ. ಅದಕ್ಕೆ ಅಕ್ಕಿ ಅಂತಲೇ ಅಲ್ವ ಹೇಳು? ಬಳಂತ್ಯಾರಿ ತನ್ನ ಉಪ್ಪು ಮಲ್ತನ ಉಷ್ಣ ಹಾಕೊಂಡು. ಹೌದಾ? ಕೂಡ ಮಣದಲ್ಲಿ ಬೊಂಡ ನಾಡೋ ಪೋಡೈಕ್ ದೋಸೆ ಮಲ್ತು ತಿಂದಿನಿ. ಅದೇ ಬೆಳ್ತಿಗೆಯಲ್ಲಿ ದೋಸೆ ಮಾಡಿದ್ರೆ ಆಗ್ತದೆ ನಿಮಗೆ? ಉಪವಾಸ ಉಪವಾಸ ಕಷ್ಟ ಜೀವನದಲ್ಲಿ. ಒಂದು ವಿಷಯ ನಿನ್ನಲ್ಲಿ ಹೇಳ್ತೇನೆ, ರಾತ್ರಿ ಹಗಲು ಚೆನ್ನಾಗಿ ದುಡಿ, ಖಂಡಿತವಾಗಿಯೂ ದೇವರು ನಿನ್ನನ್ನು ಒಳ್ಳೇದು ಮಾಡ್ತಾರೆ. ಒಂದು ವೇಳೆ ನಿನಗೆ ಏನಾದ್ರೂ ಸಮಸ್ಯೆ ಆಯ್ತು ಅಂತ ಆದ್ರೆ ಚಿಂತಿಸಬೇಡ. ನೀನು ನನ್ನ ಅರಮನೆಗೆ ಬೇಡ ಬೇಡ ನೀನು ಅರಮನೆಗೆ ಬರುವುದು ಬೇಡ. ಯಾಕೆ? ನಿನಗೆ ಸೌದೆ ಹೊರುವ ಕೆಲಸ ಉಂಟಲ್ಲ, ಕೂಡ ಉಪವಾಸ. ನೀನು ಹೀಗೆ ಮಾಡು, ನಿನ್ನ ಹೆಂಡತಿಯನ್ನು ನನ್ನ ಬಳಿಗೆ ಕಳುಹು, ನಾನು ವ್ಯವಸ್ಥೆ ಮಾಡ್ತೇನೆ. ನಿನ್ನ ಹೆಂಡತಿಯನ್ನು ನನ್ನ ಹತ್ರ ಕಳಿಸು, ನಾನು ವ್ಯವಸ್ಥೆ ಮಾಡ್ತೇನೆ. ಮಾತನಾಡುವಾಗ ಜಾಗೃತ. ಏನು ಅಂತ ಅಸಂಬದ್ಧ ಅಲ್ಲ ನಾವು ಮಾತನಾಡುವ. ಏನು ಹೇಳಿದೆ ನಾನು? ನಾವು ಹಾಗೆಲ್ಲ ಹೇಳುವವರಲ್ಲ. ಬುಡತಿನ ಕಾಡಪುಡು ವ್ಯವಸ್ಥೆ. ಹೌದು. ಎನ್ನ ಬುಡತಿನ ಏನಿದೆ ಹಿರಿನಡೆ ಕಾಡಪುಡು ಅಡಿಗೆ
ಹಾಗೆಲ್ಲ ತಪ್ಪು ತಿಳ್ಕೊಳ್ಬಾರ್ದು, ಅಪಾರ್ಥ ಕಲ್ಪಿಸಬಾರ್ದು. ನಾವು ಒಳ್ಳೆ ಮನಸ್ಸಿನಲ್ಲಿ ಹೇಳಿದ್ವಿ. ಅಣ್ಣ ಯಾನ ಕನಕಮಾರನ ಯಾದಪ್ಪಣ್ಣ ಅಂಡಲ ಎನ್ನ ಮಂಡ್ಯಡ್ಲ ಬುದ್ಧಿ ಪುನ ಅಂಬಿ ಪುನತ್ತವೆ ನಂಕ ಬಾ ಜನ ಬಂದ ನಗನೆ ಗೊತ್ತಾಪುಂಡು ಏನು ಕೋರಿ ಮೀನು ದನ ಕಾಯಿಗಾಜಿ ಪುದನಂದವೇ ನೀನು ರಸಿಕ ಬದುಕದೆ ಏನೇ ಆಗಲಿ ನಾನು ಯಾರು ಅಂತ ಗೊತ್ತಾಯ್ತಾ ನಿನಗೆ? ಹಿರೇನ್ ತೂತೆ ಎಲ್ಲಿ ನೋಡಿದ್ದು? ಹಿರೇನ್ ಹೋಯ್ತೆ ಬಣ್ಣ ಅಲ್ಪ ತೀರ್ತು ಎದುರುಡು ಪಡಿತ ಅಲ್ಪತ್ತಿನ ರಡ್ಡು ಅಲ್ಲಿ ಮಹಾದ್ವಾರ ಮುರಾಣಿ ಬರೋಂದಿತ್ತೀರಿ ಮೆರವಣಿಗೆ ಈರ್ಲ ಈರ್ನ ಬಿಡತಿಲ್ಲ ಒಟ್ಟು ಕೂತಾರಲ್ಪ. ನನ್ನ ಹೆಂಡತಿಯನ್ನು ಇದುವರೆಗೆ ನಾನು ಎಲ್ಲಿಗೂ ಕರೆದುಕೊಂಡು ಹೋಗ್ಲಿಲ್ಲ. ಅವಳು ಮನೆಯಲ್ಲೇ ಇದ್ದಾಳೆ. ಅಂಚಣ್ಣ ಬರೀತೆಲ್ಲದೇನ ಬಿಡತಿ ಅದು ಇನ್ನೊಬ್ಬನ ಹೆಂಡತಿಯನ್ನು ನಾನು ಕರೆದುಕೊಂಡು ಹೋಗುದೇನ ಜಾತ್ರೆಗೆ? ಹಾಗೆಲ್ಲ ಹೇಳಬಾರ್ದು. ಇನ್ನೊಬ್ಬರ ಹೆಂಡತಿಯನ್ನು ಹಾಗೆಲ್ಲ ಕರ್ಕೊಂಡು ಹೋಗಬಾರ್ದು. ಏನು ಬಿಸಿ ಆಗದೆ ಹಾಗೆಲ್ಲ ಹೇಳುದು? ಏನು ದಿನಾಲ ಇಲ್ಲಡೆ 500,000 ಕೊರ್ನಾಗ ವಾರಡರ ಬರಿತೆಲ್ಲಡೆ 50 ಕೊರೋಲಿ ಮಲ್ಲ ವಿಷಯದಲ್ಲದ್ದಿ. ಆದ್ರೆ ನಿನ್ನಲ್ಲಿ ಒಂದು ಹೇಳ್ತೇನೆ, ಇದು ಮನೆಗೆ ಕೊಡುದು 50-100, ಹತ್ತಿರದ ಮನೆಗೆ 500,000 ಅಂತ ಆದ್ರೆ ಬುಕ್ಕದಾದ ಇಲ್ಲ ಸರಿಗಟ್ಟು ಅನಸಿದ್ದಿನ ದುಡ್ಡು ಕೊಡ್ತಾನ ಉಂಟು ನಾತಿ. ಮನೆಯಲ್ಲಿ ಊಟ ಇಲ್ಲ ಅಂತ ಆದ್ರೆ ಹಣ ಕೊಟ್ಟು ಹೊರಗೆ ಊಟ ಮಾಡುವುದಲ್ಲ, ಮನೆಗೆ ಬೇಕಾದಷ್ಟು ಸಾಹಿತ್ಯಗಳನ್ನು ಕೊಂಡು ಹೋಗಿ ಚೆನ್ನಾಗಿ ಬೇಯಿಸಿ ಊಟ ಮಾಡುವಂತ ಪ್ರಯತ್ನವನ್ನು ಮಾಡಬೇಕು. ಪ್ರಯತ್ನ ಇಲ್ಲ ದಿಕ್ಕೆಲೆ ಸಮಾಜಿನ ಅಡಿಗಾಡಿ ಮಲ್ಪುನ ದಿಕ್ಕೆಲೆ ಸಮಾಜಿ ಅಂತ ಕಣಕ್ಕೆ ಸಮಾಜಿ ಅಡ್ಡೆಲ ಸಮಾಜಿ ಎರಡ ಬಂದ್ಬಿಡಿ. ಹಣೆ ಬರಗೆಟ್ಟವನೇ ಏನೇ ಆಗಲಿ ಚೆನ್ನಾಗಿ ದುಡಿದು ತಿನ್ನು. ಹಾಗಿದ್ರೆ ನನ್ನ ಪರಿಚಯ ಸಿಗಲಿಲ್ಲ ನಿನಗೆ. ಈ ರಾಜ್ಯ ಯಾವುದು ಅಂತ ಗೊತ್ತುಂಟ? ರಾಜ್ಯ ಗೊತ್ತುಂಟು. ಯಾವುದು? ಸುನೀತಾ. ಸುನೀತಾ ನಿನ್ನ ಅಜ್ಜಿ ಶೋಣಿತೋಪುರ. ಇಲ್ಲಿಗೆ ನಾನು ನಾಥನಿದ್ದೇನೆ. ನಾಥ ನೀರು ಪೊಗ್ಗನಗಣೆ ಅಂದ ಜಾತ್ರೆ ಹೇಗೆ? ಬೇಗಾರ ನಾಥ. ನಮ್ಮ ಬೆವರು ಹಾಗೆಲ್ಲ ವಾಸನೆ ಬರುವುದಿಲ್ಲ, ನಮ್ಮ ಬೆವರು ಪರಿಮಳ ಬರುವುದು. ಸರಿ ನೋಡು. ಯಾಕೆ? ನಾವು ತಿನ್ನುವುದಂತದ್ದ ಯಾವುದನ್ನು? ನಾವು ಬ್ರಾಹ್ಮಣರು ಸಾತ್ವಿಕವಾದಂತ ಆಹಾರವನ್ನು ಸೇವಿಸುವವರು. ಸಾತ್ವಿಕವಾದಂತ ಆಹಾರವನ್ನು ಸೇವಿಸುವವರ ಬೆವರು ಯಾವತ್ತು ವಾಸನೆ ಬರುವುದಿಲ್ಲ, ಏನು ಪರಿಮಳ ಬರ್ತದೆ. ತಿನ್ಪುಣ ಎಡ್ಡೆನ್ನೇನು ತಿಂದಿನ ಬೇಗಾರ ಪರಿಮಳ ಬರ್ಪು ಜನ ಮತ್ತೆ ಪರ್ಪುಣ ಅಂತ ಎಡ್ಡೆನ್ನೇನು ಬರಂಡ ಬೇಗಾರ ಪರಿಮಳ ಬರಿಯಲ್ಲ. ಯಾವ ಅದು ಯಾವ್ದ? ಅವು ಮಲ್ಲಿಗೆದ ಪರಿಮಳತ, ಚಿತ್ತು ಪುಳಿತ ಪರಿಮಳತ, ಗೇರು ಹಣ್ಣಿನ ಪರಿಮಳ. ನೀನು ರಸಿಕನಿದ್ದಿ. ಏನೇ ಆಗಲಿ ಹಾಗೆ ನಾನು ಇಲ್ಲಿಯ ನಾಥ, ಶೋಣಿತಾಪುರದ ಒಡೆಯ, ದಾರಿಗಾಸುರ ಅಂತ ನನ್ನ ಹೆಸರು. ಬಾರಿಗಲ್ಲ, ಬಲ್ಲಾಳ. ಬೇರೆ ಅಪಶಕುನ ಹಾಗೆಲ್ಲ ಕೇಳಬಾರ್ದ? ಎಲ್ಲಿಗೆ ಅಂತ ಕೇಳುದು? ದೂರವ ಅಂತ ಕೇಳಬೇಕು. ದೂರ ಒಡೆಯಪ್ಪನೆ. ನಾನು ಯುದ್ಧಕ್ಕೆ ಹೊರಟದ್ದು. ಹೌದು. ಏನು ಈರು ಅಲ್ಲ ಪೆಟ್ಟದಲ್ಪ ಕಂಕಣೆ ಬುರಿಯಾರ ನನ್ನ ಏಮೇನು ಮರಂಕಣೆ ಬಾಡ್ಲೆ ಕಾವು ಈರಿಂಚ ಅಂದಾಜ್ ಮಲ್ತ ಲಕ್ಕನಾಗ ಎದುರ್ದೆ ತಾಜತ್ತಿದ್ದು ಕೊಣೋದು ಮಾರ್ದವು ಗೊತ್ತು. ಹೊಟ್ಟೆಯಲ್ಲಿ ಯಾರು ಯುದ್ಧ ಮಾಡುವುದಿಲ್ಲ. ಏನು ಬುಳುಂಕ ಬುಳುಂಕ ಕೆಂಡು ಅಡಿಯಾಗಿ ನಾವು ಯುದ್ಧ ಮಾಡಿದ ರೀತಿ ನೀನು ನೋಡಿದ್ಯಾ? ನಾವು ಜೀವನದಲ್ಲಿ ಎಷ್ಟು ಯುದ್ಧ ಮಾಡಿದ್ದೇವೆ, ಎಷ್ಟು ಪೆಟ್ಟು ಮಾಡಿದ್ದೇವೆ. ಇಡೀ ಭೂಲೋಕವನ್ನೇ ಗೆದ್ದವ ನಾನು, ಸ್ವರ್ಗಲೋಕವನ್ನು ಸ್ವಾಧೀನ ಮಾಡಿದವ. ಯುದ್ಧ ಮಾಡುವುದಕ್ಕೆ ಶರೀರ ಮುಖ್ಯ ಅಲ್ಲ, ಯುದ್ಧ ಮಾಡುವುದಕ್ಕೆ ಮನೋಬಲ ಮುಖ್ಯ. ಅದನ್ನು ನೀನು ಆಲೋಚನೆ ಮಾಡಬೇಕು. ಹೌದು, ಯುದ್ಧಕ್ಕೆ ಹೊರಟವ ನಾನು. ಬರಲೇಬೇಕು. ಒಂದು ವಾರದಲ್ಲಿ ಹಿಂದೆ ಬಂದೇನು. ಒಂಜಾರಡು ಬರಿಯರಾಜಿಲ್ಲ ತೊಂದರೆ ಜನ ಒಂಜಿ 13 ಜನ ಮಧ್ಯಾಹ್ನ ತಪ್ಪ ಹೊಚ್ಚಾಯಿ ಅದ್ಯಾಕ ಅವನಿ ಕಕ್ಕೆಗೆ ನುಪ್ಪುದಿಯರುಂಡೆ ತೀರ್ ಬರೋಡ. ಅದು 13 ದಿನ ಅಂತ ಹೇಳುವುದಕ್ಕಾಗುದಿಲ್ಲ, ಮತ್ತು ಕೆಲವು ದಿನಗಳು ಕಳೆಯಬಹುದು. 13 ಜನ ಆಯ್ತಿಲ್ಲ ತೊಂದರೆ 14 ಜನ ಬಯ್ಯಾಡ್ ಮಿನಿ ತಪ್ಪ ಹೊಚ್ಚಾಯಿ ಅದ್ಯಾಕ ಅವನಿ ಉಲಾಯಿಲೆಪ್ಪೇರುಂಡೆ ತೀರೇನಿ ಇಜ್ಜಿನ ಎಂಕ್ಲ ಮಲ್ತ ದಿನ ಕೋರಿ ಪುಂಡಿ ಮತ ಹಾಲಾವು ಬಲಿ ಬಲಿ 14 ಜನ ಬಲಿ. ನನಗೆ ಇದೆಲ್ಲ ಅರ್ಥ ಆಗುದಿಲ್ವಾ? ಯಾಕೆ ಬಲ್ಲ? ನಾನು ಬ್ರಾಹ್ಮಣರು, ನಮಗೆ 15, 13, 16 ಇಂಥದ್ದೆಲ್ಲ ಇಲ್ಲ. ನಮಗೆ ಅರ್ಥ ಆಗುದಿಲ್ಲ. ಅಲ್ಪ ಉಂಟಾಯಿನ ಕಂಪೌಂಡ್ ತೂನಗ ತನ್ನಾತಿಗೆ ಅರ್ಥ ಬಲಿ. ನಮಗೆ ಅರ್ಥ ಆಗುದಿಲ್ಲ, ನಾವು ಬ್ರಾಹ್ಮಣರ. ಇತ್ತ ಕೆಲವು ಬ್ರಾಹ್ಮಣರಿಗೆ ಪಕ್ಕ ಅಂದಾಜ ಬಲೆ ಬಲೆ ದಾಲಾಪ ಬಲೆ. ಯುದ್ಧಕ್ಕೆ ಹೋಗ್ತೇನೆ, ಗೆದ್ದು ಬರ್ತೇನೆ. ಏನು ಈ 10 ಜನ ಈ ಅಂಚೆ ಪೋಲಿ ಒಂಜಿ ಚೂರು ಕಣಕ್ಕ ಬತ್ತಿಲ್ಲ ಯಾನ್ ಕೋಪ. ಬಟ್ಟೆಗಳಾಗ ಕಡ್ತೇನೆ ಈಗ. ಬಟ್ಟೆಗಳಾಗ ಏನೋ ಬಟ್ಟೆ ಏನೋ ಕೆಳಗೆ ಹಾಕೊಂಡ ನನ್ನೆಲ್ಲ ತೀರ್ಪು ಬರ್ತೇನೆ. ಇಲ್ಲಿ ಅದನ್ನು ಸರಿಯಾಗಿ ಉಡು ಬೇಗ. ಕೆಳಗೆ ಹಾಕೊಂಡ ಸರಿ ಉಡೋದನ್ನು ಮಾತಲ್ಲ ಮೇರೆ ನಾನೇ. ನೀನು ಬಟ್ಟೆ ಎತ್ತಿ ಕಟ್ಟಿದ್ಯಲ್ಲ ಅದನ್ನು ಕೆಳಗೆ ಹಾಕು ಅಂತ ಹೇಳಿ. ಕೆಳಗೆ ಹಾಕು. ತೀರ್ಥಬಾರ್ದನಾಗ ತುತ್ತು ಅನ್ಬೇಕು. ನಾನು ಹಿಡ್ತಿಲ್ಲ ತೀರ್ಥಬಾರ್ದನೇ ಹೆಸಿಗೆ ನಿಲ್ಲಿಸಿ. ಹೌದೇನೋ? ಊರಿನ ಅರಸನಾದಂತಹ ನನ್ನ ಮುಂದೆ ಕಡ್ದೇನೀಗ ಬಟ್ಟೆ ಕೆಳಗ.
ಊರಿನ ಅರಸನಾದಂತ ನನ್ನ ಮುಂದೆ ನೀನು ಬಟ್ಟೆ ಎತ್ತಿ ಕಟ್ಟುವುದೇನಾ? ಅಂದೆ ಅಧಿಕ ಪ್ರಸಂಗಿ. ಒಬ್ಬನಿಗೆ ಗೌರವ ಕೊಡಬೇಕು, ಅರಸನಿಗೆ ಗೌರವ ಕೊಡಬೇಕು ಎನ್ನುವ ಸಾಮಾನ್ಯ ಪ್ರಜ್ಞೆ ಇಲ್ವೇನು? ಗೌರವ ಎಂಚಿನಿ ಒಂಜಿಗಳಿಗೆ ತುಂಬು ಬಂಡಾರಿ ಎಂಕಲ್ನ ರಾಜಕೀಯ ಬಂಡ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಯಾನು ದುಡ್ಡು ಕರ್ದು ಎತ್ತನ ಮುಂಡು ಎಂಕ್ ತುತ್ತುದು ಎಂಕ್ ದೆರ್ತ ಕಟ್ಟಿಯರೆ ಸ್ವಾತಂತ್ರ್ಯ ಅಜ್ಜಿ ವಾನಮುನೆದ ರಾಜಕೀಯ ನೀರ್ನ ಸ್ವಾತಂತ್ರ್ಯ ಇಲ್ಲ ಏನು? ನಿನ್ನಲ್ಲಿ ಒಂದು ಪ್ರಶ್ನೆ ಕೇಳ್ತೇನೆ. ಇಲ್ಲ ಬಾಕಿಲ್ದ ತೋಡುದು ಯಾನು ಪೊಯ್ಯದ ಪೆರೆ ನಿಖಿಲ್ದ ಕಾಕಾಜ್ ಬಾತೊಂಬೋಡು ಎನ್ನ ಬಿತ್ತಿಲ್ದ ಮರೋನಿ ಯಾನು ಕಡ್ಪಾದು ಕೊಯ್ಪಯರೆ ನಿಖಿಲ್ದ ಕಾಕಾಜ್ ಬಾತೊಂಬೋಡು ಬೇಕೇ ಬೇಕು. ರಡ್ಡೋರ್ಸ ಕರಿನಾಗ ಎನ್ನ ಬಿಡದಿನಿ ಯಾನು ಜಾತ್ರೆ ಎಲ್ಲ ತೊಂಬೋಡಣ್ಣ ಈರ್ದ ಬತ್ತದ ಸಾಲು ಉಂಟೋಡು ಅಣ್ಣ ಒಂಜಿ ಮೂಲೊಂಜಿ ರುಜು ಬಾಡ್ಲೆ ಎನ್ನ ಬುಡದಿಲ್ಲೇ ತೊಂಪಯರಂಡು ಆಗಲೇಬೇಕು. ಒಂದು ನಿಯಮ ಇಲ್ಲ ಅಂತ ಆದ್ರೆ ಈ ಸಮಾಜವನ್ನು ನಿಯಂತ್ರಣ ಮಾಡುವುದಕ್ಕೆ ಸಾಧ್ಯ ಇಲ್ಲ ಏನು? ನಿನ್ನಲ್ಲಿ ಬಟ್ಟೆ ಎತ್ತಿ ಕಟ್ಟುವುದು ಬೇಡ ಅಂತ ಯಾಕೆ ಹೇಳಿದ್ದು? ಒಂದು ಹಿರಿಯರಿಗೆ ದೊಡ್ಡವರಿಗೆ ಗೌರವ ಕೊಡುವ ಒಂದು ಸಂಪ್ರದಾಯ ಉಂಟು. ನಿನ್ನಲ್ಲಿ ಹೇಳ್ತೇನೆ, ಇದು ಹಣ ಕೊಟ್ಟದ್ದು ನೀನಲ್ಲ, ಅದರ ಒಳಗೆ ಏನುಂಟು? ಅದು ಯಾರು ಹಣ ಕೊಟ್ಟದ್ದು? ಹಾಗಿದ್ರೆ ನಿನಗೆ ಹೇಗೂ ನೀನು ಹಣ ಕೊಟ್ಟದ್ದನ್ನು ಉಪಯೋಗಿಸಬಹುದಲ್ಲ. ಈ ಬಟ್ಟೆಯನ್ನು ಬಿಚ್ಚು, ಆ ಒಳಗಿದ್ದನ್ನು ಬಿಚ್ಚು, ಬತ್ತಲೆ ಹೋಗ್ಲಿಕ್ಕೆ ನೀನು ಸಿದ್ಧನಿದ್ದೀಯ? ಎಂಕ್ ಮನಸ್ಸುಂಡು ಇಲ್ಲಿ ಘಟನಾಥ ಕಳ್ಳದಕ್ಕೇರ್ನ ಬುಕ. ಅದರ ಅರ್ಥ ಏನು? ಅಭಿವ್ಯಕ್ತಿ ಸ್ವಾತಂತ್ರ್ಯ ಉಂಟು ಅಂತ ಹೇಳಿ ನಾವು ಮನ ಬಂದ ಹಾಗೆ ವರ್ತಿಸುವುದಲ್ಲ. ಇನ್ನೊಬ್ಬರಿಗೆ ಬೇಸರ ಆಗುವ ಹಾಗೆ, ಇನ್ನೊಬ್ಬರಿಗೆ ಕಷ್ಟ ಆಗುವ ಹಾಗೆ ನಾವು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಪ್ರಯೋಗ ಮಾಡಬಾರದು. ಇದನ್ನು ನೀನು ಆಲೋಚನೆ ಮಾಡಿ. ಏನಡ ಕಣಕ್ಕು ಕೊಣಪುನಾಡ ಪನ್ಪುನತ್ತನ್ನ ನಿಖಿಲ್ ಮಾತ ನಾಯಕೇರ್ನಕ್ಲ ಅಂದ ಒಂಜಿ ರಡ್ಡೆ ನಂಚ ಬಾಗುಲ್ಲೇನು ಕೊಂತ ಡಿಮ್ ಡಿಮ್ ಮಲ್ಪಲೆ ಬುಕ್ಕ ಮಾತ ಉಂತುಂಡು. ಎಲ್ಲ ವ್ಯವಸ್ಥೆಯನ್ನು ನಾವು ಆಡಳಿತದಲ್ಲಿ ಈಗ ಮಾಡ್ತಾ ಇದ್ದೇವೆ. ಅಭಿವ್ಯಕ್ತ ಸ್ವಾತಂತ್ರ್ಯಕ್ಕೆ ಆ ರೀತಿಯ ಅವಕಾಶವನ್ನು ನಾವು ಕೊಡುವುದಿಲ್ಲ. ಎಂಚಿನ ಒಂಜು ವರ್ಷದಲ್ಲ ಮಲ್ಪಲೆ ಇದ್ದಿನಂತೆ ಬಂಗೊಂಡೆ ಎಲ್ಲ ಸರಿ ಮಾಡುವುದಕ್ಕೆ ನಮ್ಗೆ ಗೊತ್ತುಂಟು. ಏನು ಕೆಳಗೆ ಹಾಕು. ಪುನಃ ಯಾರಲ್ಲಿ ಹೇಳಿದ್ದು? ಒಂದೇ ಗಡಿ ಎರಡು ತುಂಡು. ಅಣ್ಣ ಒಂಚೂರು ಕಣಕ ಬತ್ತಲಿ. ಯಾವುದನ್ನು? ನೀನು ಕಾಡಿನಲ್ಲಿ ನಿನ್ನ ತಲೆ ಮೇಲೆ ಹೇಗಿಟ್ಟೆ? ಕಲ್ಲಿತ್ತು ನೈಕ್ ಹೊರದದ್ದು ಕಾಣುತ್ತೆ. ಓ, ಅಲ್ಲಿ ಒಂದು ಕಲ್ಲು ಉಂಟಲ್ಲ, ಅದರ ಸನಿಯದಲ್ಲಿಟ್ಟು ಹೊರು. ಒಂದೇ ಚೂರು ಬತ್ತಲಿ. ನಿನಗೆ ಸೌದೆ ಹಿಡಿ ಅಲ್ಲ, ಒಂದು ಉಪಕಾರ ಅಲ್ಲ, ಹಿಡಿಯೋಣ. ನನ್ನಲ್ಲಿ ಸೌದೆ ಹಿಡಿದಕ್ಕೆ ಹೇಳ್ತೇನೆ. ಅಧಿಕ ಪ್ರಸಂಗ ಕಡ್ದೇನು ನಿನಗೆ, ಕಡ್ದೇನು ನೋಡುವ ನಿನಗೆ ಹೊರುವುದಕ್ಕಾಗ್ತದೆ. ಯಾಕೆ ನಿನ್ನು ಮಾತ ಬೆಂದು ತಿನ್ಪುಣ ಜುವಣ ಬೇರೆ ಅಲ್ವಾ? ಖಾಲಿ ಭತ್ತ ದಿಂಚ ಆಟ ಅದು ಪೋನಾಗ 4,000 ಕೊಣಪುಣತ್ತ ಅಲ್ಪಬೋದು. ನಾವು ಆಡಿಸಿದ್ರು ಸಾಕೇನು? ನಾವು ದುಡಿಯುವ ಸಮಯಕ್ಕೆ ಚೆನ್ನಾಗಿ ದುಡಿದಿದ್ದೇವೆ. ಈಗ ಬರೀ ಆಡಿಸಿದ್ರು ಸಾಕಾಗ್ತದೆ. ಎಂಕಲ ಮನಸ್ಸುಂಡು ಆಡಾರೆ ಆಡು ಆಯ್ತಾ ಸಾಯ್ತು ಏನು ಜೂರ್ ಪತ್ತಿ ಎತ್ತು ಒಂದೇ ಗಡಿ ಹೌದೇನೋ? ಅದನ್ನು ಎತ್ತುವುದಕ್ಕೆ ಹರಸಾಹಸ ಪಟ್ಟೆ ಅಂದೆ. ಈಗ ಅದನ್ನು ಬೆಕ್ಕಿನ ಮರಿಯನ್ನು ಎತ್ತಿಕೊಂಡು ಹೋದ ಹಾಗೆ ಎತ್ತಿಕೊಂಡು ಹೋದೆ ಅಲ್ಲ ಅಂದೆ. ಏನು ನನ್ನನ್ನು ನೀನು ಮಂಗ ಮಾಡ್ತಾ ಇದ್ದ? ಯಾನು ಮುರ ನಿನ್ನ ಆಟ ತೋಯ್ನೆ ಅಂಚನೆ ಆಟ ಏನು ಅಭಿನಯ ಮಾಡ್ತೀನಿ ಈರ್ ಮಂಗೆ ಇದ್ದಾರ ಅಭಿನಯ. ಏನು ಆಟ ನೋಡಿದೆ? ಅವು ಎಂಚಿ ನನ್ನ ಕ್ಷೇತ್ರ ಮಾತ್ಮೆ ಬೇರೆ. ಯಾವ ಕ್ಷೇತ್ರ ಮಾತ್ಮೆ? ಅಂಚಿದ ನಮ್ಮ ಅಂಚಿ ಕಡಲ ಬರಿತ ಇಂಜಿನ ಗೋಕರ್ಣ ಕ್ಷೇತ್ರ ಮಹಾತ್ಮೆ. ಅವು ರಾವಣೇಶ್ವರನ ಕತೆ. ರಾವಣೆ ಬರ್ತದೆ ಬೇರೆ. ಅವು ಆಟ ಶುರುವಾಂಡಿ ಶುರುವಾನಾಗ ಎಂಚಿನ ಜನ 2,000 ಮಿತ್ತಿ ಜನ ಸಭೆ ಮುಕ್ಕಾಲ್ವಾಸಿ ಜನ ಎಲ್ಲ ಉಂಡುದು ಇನ್ನಿ ಊಟದ ವ್ಯವಸ್ಥೆ ಇತ್ತೇನೋ? ಆಗ್ಲಿ, ಕೆಲವರಾದ್ರೂ ಆಟಕ್ಕಿದ್ರಲ್ಲ ಅಣ್ಣ. ರಾವಣ ಈರೆಡ್ದಲ ಬಳಿಕೆ ಎತ್ತನ ಬೇರೆ ಒಂದು ಮುಕ್ಕಾಲಿ ಕಡೆ ಒಂದು ಶಿವಲಿಂಗ ದಿದ್ದೇರು. ಶಿವಲಿಂಗ ನಮಸ್ಕಾರ. ಅರೆ ಹಿರೇಕೋರ್ ನೆನ್ಕೋರ್ಲ ನಿಕ್ ನಿಕ್ ಅಂತ ಶಿವಲಿಂಗನು ದೆಪ್ಪೆರ ರಾವಣಂಜು ಉರ್ಟುನ ಅವಸ್ಥೆ ಉಂಟಣ್ಣ. ಶಿವಲಿಂಗವನ್ನು ಕಿತ್ತುಕೊಂಡು ಹೋಗುವುದಕ್ಕೆ ರಾವಣ ಪ್ರಯತ್ನಿಸಿದ. ಅದನ್ನು ಕೀಳುವುದಕ್ಕಾಗಲಿಲ್ಲ. ಉರ್ಟುದು ತುಂಡು ತುಂಡಾಣಿಗೆ ಒಂದೊಂದು ತುಂಡು ಒಂದೊಂದು ಪುಡಿ ಎಕ್ಕದಾಕಂಡು ವೇದಿಕೆಯಲ್ಲಿ ಶಿವಲಿಂಗ ಇತ್ತು ಯಕ್ಷಗಾನದ ರಂಗಸ್ಥಳದಲ್ಲಿ. ಅಂದು ದೆಪ್ಪೆರಾಯ್ಜಿ ರಾವಣ ಹೋದ. ರಾವಣೆ ಪೋಯ್ ಪಟ್ಟಿಗೆ ಅಣ್ಣ ಸಭೆತ್ತ ಪಿರಾವುತ್ತನೆ ಬತ್ತ ಎದೂರು ತೊಂಡೆ. ಸಭೆ ಹಿಂದೆ ಕುಳಿತವ ಎದೂರು ಬಂದು ಕೂತೆ. ಯಾಕೆ ಶ್ರೀವೇಷ ಬಂತ ರಂಗವೇದಿಕೆಗೆ? ಸೀರಿಯಸ್ ಆತನ ಎದುರು
ಅಲ್ಲ ಶ್ರೀವೇಷದ ಹುಚ್ಚರು ಕೆಲವರಿದ್ದಾರೆ. ಹೆಂಚಿನ ಹುಚ್ಚ ಹೆಂಗೆ ಸೀರಿಯಸ್ ಅದ ಮರಲ್ಲ ಮತ್ತೆ ಯಾಕೆ ಇಲ್ಲಡೆ ಕೊರ್ಪನೆ ಬಂಗೋಡು ನಾನು ಸೀರಿಯಸ್ ಅದಾಗ್ಲಿ ಕೆಲವರಿಗೆ ಮನೆಗೆ ಕೊಡುವುದಕ್ಕೆ ಕಷ್ಟ ಶ್ರೀವೇಷದವರಿಗೆ ಕೊಡ್ತಾರೆ ಒಂದು ಚೀರಾವು ಬಂಗಾರ ಮತ್ತೆ ಅತ್ತ ಅಂಚ ಈ ಸೀರಿಯಸ್ ಹತ್ತಿ ಇತ್ತೆ ರಾವಣೆ ದೆಪ್ಪೆರ ಜೊತೆ ಶಿವಲಿಂಗನು ನನ್ನ ರಾವಣರ್ದು ಬಳತೆ ಏರ್ ಬರ್ಪೆ ತುಕ ಶಿವಲಿಂಗನ್ ದೆಪ್ಪಿಯರೆ ವೇದಿಕೆಯಲ್ಲಿರುವಂತಹ ಶಿವಲಿಂಗವನ್ನು ಕೀಳುವುದಕ್ಕೆ ರಾವಣೇಶ್ವರ ಬಲಯುತನಿಗೆ ಸಾಧ್ಯ ಆಗಲಿಲ್ಲ. ಇನ್ನು ಆ ಶಿವಲಿಂಗವನ್ನು ಎತ್ತಿಕೊಂಡು ಹೋಗುವ ಮಹಾತ್ಮ ಯಾರು ಇರಬಹುದು ಏರ್ ಬರ್ಪೆ ಮಗೆ ಕಾತೆ ಮೇಲೆ ಎನ್ನುವ ಹಾಗೆ ನೀನು ಮುಂದೆ ಬಂದು ಕುಳಿತು ನೋಡಿದೆ. ಆತ ಪೊರ್ತು ಗಣ್ಣ ತೆರೆ ಒಯ್ಪಡೆ ಸಾಪೂರ ಮಣಂಗದೆಲೆ ಕೊಲ್ಲಿ ನಿನ್ನ ಹಾಗಿದ್ದ ಏನಾರ್ದೆಲ್ಲ ಕಡೆ ಮೇರೆ ಆ ಇಂಚೊಂಜಿ ಬರಿಯೇ ಬತ್ತನೆ ದತ್ತ ಕೈಟು ಪುಚ್ಚದೆಗೆ ನಿನ್ ಕೊನ ಇಲ್ಲಕ ಶಿವಲಿಂಗನ ಪಾತೊಂಪೋ ಇನ್ನಿ 10 ತಲೆ ಇರುವಂತಹ ರಾವಣೇಶ್ವರನಿಗೆ ಕೀಳುವುದಕ್ಕೆ ಸಾಧ್ಯವಾಗದಂತಹ ಶಿವಲಿಂಗವನ್ನು ತೆರೆ ಎಳೆಯುವಂತಹ ಓರ್ವ ವ್ಯಕ್ತಿ ಬಂದು ಎತ್ತಿಕೊಂಡು ಹೋದ. ಸೀದಾ ಪೋಯಿನೇ ಬೇರೆ ಅದು ಆಟ ಆಟ ಅದು ಆಟ ಇಂದುಲ ಆಟನೇ ಬುಕೆಂಜಿನ ಚಲನಚಿತ್ರನ ಆಟ. ನೀನು ರಸಿಕನಿದ್ದಿ ರಸಿಕೆ ಎನ್ನ ಅಮ್ಮೆ ಮಲ್ಲ ಕುದುಕೆ ಅದು ಹೇಗ ನಿನ್ನ ಅಪ್ಪ ಕುದುಕಾಗಿ ನೀನು ರಸಿಕ ಆದ್ದೆ ಹೇಗೆ ನೀನು ಕುದುಕಾಗಬೇಡುವ ಇತ್ತೆ ಅರಿನ ಕಡೆಯಿಂದ ಬಂದ ಅಪ್ಪನ ಅರಿಯ ಅಪ್ಪನ ಅಂಚನೆ ಎನ್ನ ಅಮ್ಮೆ ಕುದುಕೆ ಯಾನ ರಸಿಕೆ ರಸಿಕನಿದ್ದಿ ಬರ್ಪೇನೆ ಈ ಓಡೆ ಅಪ್ಪನೆಂಬೆ ನಿನ್ನ ಅಮ್ಮನಿಗೆ ಈ ಬರಂದಿ ಸಾಧಿಕ